ಮಂಗಲ್ಪಾಡಿ ಪಂಚಾಯತ್ 2026-27 ಗೋಲ್ಡನ್ ಬಜೆಟ್. ಮಿನಿ ಸಿವಿಲ್ ಸ್ಟೇಷನ್, ಉಪ್ಪಳದಲ್ಲಿ ಆಧುನಿಕ ಬಸ್ ಸ್ಟ್ಯಾಂಡ್, ಶಾಪಿಂಗ್ ಕಾಂಪ್ಲೆಕ್ಸ್. ಮೂಲಸೌಕರ್ಯ ಸೇರಿದಂತೆ ಎಲ್ಲ ಕ್ಷೇತ್ರಗಳ ಸಮಗ್ರ ಅಭಿವೃದ್ಧಿಯನ್ನು ಗುರಿಯಾಗಿಸಿಕೊಂಡು ಮಂಗಲ್ಪಾಡಿ ಗ್ರಾಮ ಪಂಚಾಯತ್ 2026-27 ಸಾಲಿನ ಜನಪ್ರಿಯ ಗೋಲ್ಡನ್ ಬಜೆಟ್ ಅನ್ನು ಉಪಾಧ್ಯಕ್ಷೆ ಶಮೀನಾ ಟೀಚರ್ ಪ್ರಸ್ತುತಪಡಿಸಿದರು. ನಮ್ಮ ಪಂಚಾಯತಿನ ಸಮಗ್ರ ಅಭಿವೃದ್ಧಿಗೆ ಮತ್ತು ಜನರ ಜೀವನ ಮಟ್ಟವನ್ನು ಉನ್ನತಿಗೇರಿಸುವ ಜವಾಬ್ದಾರಿಯುತ ಆರ್ಥಿಕ ರೂಪರೇಖೆಯೇ ಈ ಬಜೆಟ್. ದೀರ್ಘದೃಷ್ಟಿಯ ನೀತಿಗಳೊಂದಿಗೆ ನಾವು ಈ ಯೋಜನೆಗಳನ್ನು ಮುಂದುವರಿಸುತ್ತಿದ್ದೇವೆ. ಗ್ರಾಮ ಪಂಚಾಯತ್ ಅಧೀನದಲ್ಲಿರುವ ಎಲ್ಲ ಘಟಕ ಸಂಸ್ಥೆಗಳನ್ನು ಒಳಗೊಂಡಂತೆ ಮಿನಿ ಸಿವಿಲ್ ಸ್ಟೇಷನ್ ಮಾದರಿಯಲ್ಲಿ ಆಧುನಿಕ ಕಚೇರಿ ಸಮುಚ್ಚಯವನ್ನು ನಿರ್ಮಿಸಲಾಗುತ್ತದೆ. ಉಪ್ಪಳ ಪಟ್ಟಣದಲ್ಲಿ BOT ಆಧಾರದ ಮೇಲೆ ಆಧುನಿಕ ಬಸ್ ಸ್ಟ್ಯಾಂಡ್, ಶಾಪಿಂಗ್ ಕಾಂಪ್ಲೆಕ್ಸ್ ನಿರ್ಮಾಣಕ್ಕೂ ಬಜೆಟ್ನಲ್ಲಿ ಉಲ್ಲೇಖವಿದೆ. ಬೀಚ್ ಟೂರಿಸಂ ಉತ್ತೇಜಿಸಲು ವಿಶೇಷ ಯೋಜನೆಗಳನ್ನು ರೂಪಿಸಲಾಗುತ್ತದೆ. ಕ್ಷೇತ್ರವಾರ ಅನುದಾನಗಳು: ಮೂಲಸೌಕರ್ಯ ಅಭಿವೃದ್ಧಿಗೆ 2.34 ಕೋಟಿ, ಕೃಷಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ 65 ಲಕ್ಷ, ಹಿಂದುಳಿದ ಜಾತಿ ಹಿಂದುಳಿದ ವರ್ಗದವರಿಗೆ ಮನೆ ಹಾಗೂ ಮೂಲಸೌಕರ್ಯ ಅಧ್ಯಯನೋಪಕರಣ ವಿತರಣೆ 61 ಲಕ್ಷ, ಮಹಿಳಾ ಶಕ್ತೀಕರಣ ಯೋಜನೆಗಳಿಗೆ 58 ಲಕ್ಷ, ಶಿಕ್ಷಣ ಕ್ಷೇತ್ರದ ಭೌತಿಕ ಸೌಲಭ್ಯಗಳ ಸುಧಾರಣೆಗೆ 60 ಲಕ್ಷ, ಅಂಗನವಾಡಿ ಮತ್ತು ಶಾಲೆಗಳಲ್ಲಿ RO ಯೂನಿಟ್ ಸ್ಥಾಪನೆ 10 ಲಕ್ಷ, ಸ್ಮಾರ್ಟ್ ಕ್ಲಾಸ್ ರೂಮ್ 10 ಲಕ್ಷ, ಆರೋಗ್ಯ ಕ್ಷೇತ್ರದ ಅಭಿವೃದ್ಧಿಗೆ 12.5 ಲಕ್ಷ, ವಯೋವೃದ್ಧರ ಹಾಗೂ ವಿಶೇಷ ಚೇತನ ಯೋಜನೆಗಳಿಗೆ 36 ಲಕ್ಷ, ಜಲಸಂಪನ್ಮೂಲ ಅಭಿವೃದ್ಧಿಗೆ 25 ಲಕ್ಷ, ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹಧನ, ಮೊಟ್ಟೆ ಕೋಳಿ ವಿತರಣೆ 33 ಲಕ್ಷ, ಮೀನುಗಾರರ ವಿದ್ಯಾರ್ಥಿ ಮಕ್ಕಳಿಗೆ ಲ್ಯಾಪ್ಟಾಪ್, ಫರ್ನಿಚರ್ 11 ಲಕ್ಷ, ಒಟ್ಟು 43,30,35,668 ರೂಪಾಯಿ ಆದಾಯ, 43,16,67,527 ರೂಪಾಯಿ ವೆಚ್ಚ ಮತ್ತು ಪ್ರಾರಂಭಿಕ ಶೇಷ ಸೇರಿ 12,71,18,231 ರೂಪಾಯಿ ಉಳಿಕೆ ನಿರೀಕ್ಷೆಯೊಂದಿಗೆ ಬಜೆಟ್ ಮಂಡಿಸಲಾಯಿತು. ಆಡಳಿತ ಸಮಿತಿ ಪ್ರಥಮ ಬಜೆಟ್ ಮಂಡನೆ ಅಂಗವಾಗಿ ಎಲ್ಲ ಸಿಬ್ಬಂದಿಗೆ ಚಿನ್ನದ ನಾಣ್ಯ ಹಾಗೂ ಸದಸ್ಯರಿಗೆ ಟ್ಯಾಬ್ಲೆಟ್ ಕಂಪ್ಯೂಟರ್ಗಳನ್ನು ಅಧ್ಯಕ್ಷರು ಉಡುಗೊರೆಯಾಗಿ ನೀಡಿದರು. ಅಧ್ಯಕ್ಷ ಗೋಲ್ಡನ್ ಅಬ್ದುಲ್ ರೆಹಮಾನ್ ಪ್ರಾಸ್ತಾವಿಕ ಭಾಷಣ ಮಾಡಿ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಉಮ್ಮರ್, ಅಪೋಲೋ, ಅಬ್ದುಲ್ ರಜಾಕ್, ಸುಹೇರಾ ಮೊಹಮ್ಮದ್, ಕಾರ್ಯದರ್ಶಿ ಶ್ರೀನಿವಾಸ್ PV, ಮಾಜಿ ಅಧ್ಯಕ್ಷರು ಹಾಗೂ ನಿರ್ವಹಣಾಧಿಕಾರಿಗಳು ಮಾತನಾಡಿದರು. പുതിയ തലമുറയ്ക്ക് ഉപയോഗിക്കാൻ പറ്റുന്ന രീതിയിലുള്ള വികസന കാഴ്ചപ്പാടോടുകൂടിയ പുതിയ ഭരണസമിതിയുടെ ബജറ്റ് ഇവിടെ അവതരിപ്പിക്കാൻ ബഹുമാനപ്പെട്ട വൈസ് പ്രസിഡന്റ് പോകുന്നുണ്ട്. നിങ്ങളെല്ലാവരുടെയും സഹായ സഹകരണ പിന്തുണ പ്രതീക്ഷിച്ചുകൊണ്ട്